ಫಾದರ್ ಮಹೇಶ್ ಡಿಸೋಜ ಅವರ ಆತ್ಮಹತ್ಯೆ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಬೇಕೆಂದು ಮಾಹಿತಿ ಸೇವಾ ಸಮಿತಿಯ ಅಧ್ಯಕ್ಷ ಜೆ ಕೋಟಿಯಾರ್ ಅವರು ಆಗ್ರಹಿಸಿದ್ದಾರೆ. ಉಡುಪಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಹಿತಿ ಸೇವಾ ಸಮಿತಿಯು ಮಾನವ ಹಕ್ಕುಗಳ ರಕ್ಷಣೆಗೆ ಹೋರಾಟ ಮಾಡುತ್ತಾ ಬಂದಿದೆ. ಫಾದರ್ ಮಹೇಶ್ ಅವರ ಆತ್ಮಹತ್ಯೆ ಪ್ರಕರಣದ ಸಂಪೂರ್ಣ ತನಿಖೆಗೆ ಸಿಬಿಐಗೆ ಒಪ್ಪಿಸಬೇಕು. ಇದರಿಂದ ಮಾತ್ರ ಸತ್ಯ ಹೊರಬರಲು ಸಾಧ್ಯ ಎಂಬುದು ಶಿರ್ವದ ಸರ್ವ ನಾಗರಿಕರ ಅಭಿಪ್ರಾಯವಾಗಿದೆ. ಆದ್ದರಿಂದ ಶೀಘ್ರದಲ್ಲೇ ಪೊಲೀಸ್ ಅಧಿಕಾರಿಗಳು ಸರ್ಕಾರ ಈ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಿ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದರು. ಸರ್ಕಾರದ ಕರ್ತವ್ಯ, ಅಲ್ಲಿ ಆಡಳಿತ ಯಾರಿದ್ದಾರೆ ಅವರದ್ದು ಕರ್ತವ್ಯ. ಒಬ್ಬ 35 ವರ್ಷದ ಒಬ್ಬ ಫಾದರ್ ಸುಸೈಡ್ ಮಾಡಬೇಕಾದ್ರೆ ಏನೇನು ಕಾರಣಗಳು ಇರಬಹುದು ಅಂತ ನಾವು ಮೊನ್ನೆ 4ನೇ ತಾರೀಕಿನ ಪ್ರತಿಭಟನೆ ಮೆಮೊರಂಡಮ್ ಕೊಡುವಾಗ ಒಂದು ಮಾತು ಬಂತು, ಸಾರ್ವಜನಿಕರು ಮಾಡಬಾರ್ದು, ಅವರು ಯಾರಾದರೂ ಒಬ್ಬರು ಕೊಡ್ಬೇಕಂತ. ಇಡೀ ವರ್ಲ್ಡಲ್ಲಿ ಪ್ರತಿಭಟನೆ ಮಾಡಿದಾಗ ಆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಡಿ.ಸಿ.ಗೆ ನಾವು ಪ್ರತಿಭಟನೆ ಮಾಡ್ತೇವೆ, ಡಿ.ಸಿ. ಆಫೀಸ್ನವರು ಬಂದು ನಮ್ಮ ಮೆಮೊರಂಡಮ್ ತಗೊಳ್ತಾರೆ. ಅದೇ ಶಿರ್ವದಲ್ಲಿ ನಾವು ಪ್ರತಿಭಟನೆ ಮಾಡಿದಾಗ ಅವರು ಯಾರೋ ಬರಲಿಲ್ಲ, ನಾವೇ ಹೋಗಿ ಅಲ್ಲಿ ಸೀನಿಯರ್ ಸಿಟಿಜನ್ ಹೇಳಿದ್ರು, ಸರ್ ನಾವು ಜಗಳ ಮಾಡೋದು